ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅವ್ರು ಯಾಕೆ ಹಂಗೆ ಮಾಡ್ತಾರೆ? ನಾನು ಕೂಡ ಸುಮಾರಾಗಿ 30 ವರ್ಷ ರಾಜಕಾರಣದಲ್ಲಿ ನನಗೆ ಕೂಡ 3 ಬಾರಿ ಅವಕಾಶ ಬಂದಂಥ ಟೈಮಲ್ಲಿ ಕೂಡ ಅವತ್ತು ಯಾವುದೇ ಕಾಂಗ್ರೆಸ್ಸಿನ ಮತ್ತು ಬೇರೆ ಪಾರ್ಟಿಯವರು ಬೇರೆ BJP ಅವರು ಇದ್ದಂಥ ಟೈಮಲ್ಲಿ ಕೂಡ ಕಾಂಗ್ರೆಸ್ ಅವರು ಬೇರೆ ಅಂತೇಳಿ ನೋಡ್ಕೊಂಡಿಲ್ಲ. ಅನುದಾನ ಹಂಚಿಕೆ ಮಾಡೋಂಥ ಟೈಮಲ್ಲಿ ಎಲ್ಲರೂ ವಾರ್ಡ್ಗಳಿಗೂ ಸಮಾನವಾಗಿ ಕೊಡ್ತಾರೆ. ಆದರೆ ವಿಶೇಷವಾಗಿ ನಮ್ಮ ದೌರ್ಬಲ್ಯ ಏನಂದ್ರಿಗಿನ ನಮ್ಮ ಹಣೆ ಬರ ಅಂದ್ರಿಗಿನ ಇವತ್ತು ನಮ್ಮ ಗೋವಿಂದರಾಜ್ ವಾರ್ಡ್ಗೆ ಅವ್ರು ರೊಕ್ಕ ಕೊಟ್ಟಿಲ್ಲ. ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾನೆ ಅಂದ್ರಿಗಿನ ನಮ್ಮ ಗೋವಿಂದರಾಜ್ ಅಣ್ಣವ್ರಿಗೆ ಎಲ್ಲರಿಗೆ ಕೊಟ್ಟಾರೆ, ನನಗೆ ಒಬ್ಬನಿಗೆ ಕೊಡ್ತಾ ಇಲ್ಲ, ಯಾಕಂತೇಳಿ ಗೊತ್ತಿಲ್ಲ ಅಂತೇಳಿ ಅವರು ಭಾಳ ನೋವನ್ನು ಪಡಿತಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಒತ್ತಾಯ ಮಾಡ್ತೀನಿ. ನಾನು ಕೂಡ ಅವಕಾಶ ಬಂದಂಥ ಟೈಮಲ್ಲಿ ಅವ್ರಿಗೆ ಪತ್ರ ಕೂಡ ಬರೀತೀನಿ. ದಯವಿಟ್ಟು ಏನಿದೆ ಗೋವಿಂದರಾಜ್ ವಾರ್ಡಿಗೆ ಮಾತ್ರ ಏನು ಅನುದಾನ ಕೊಟ್ಟಿಲ್ಲ, ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯುವಂಥ ಕೆಲಸ ಮಾಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.